ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಕುಡ್ಲದ ಕಿರಣ್ ರಿಹ್ಯಾಬಿಲೈಟೇಷನ್ ಸೆಂಟರ್ ಗುರುನಗರ ಮೇರಿ ಹಿಲ್ದಾನಿಲೆಟ್ ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್ ಬೊಕ್ಕ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ AJIMS ದ ಜೊತೆ ಸೇರಿಗೆಡು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆದ ಕಾರ್ಯಕ್ರಮ ಸೋಮವಾರ ಗುರುನಗರದ ಕಿರಣ್ ರಿಹ್ಯಾಬಿಲೈಟೇಷನ್ ಸೆಂಟರ್ ನಡೆತದ ಕುಡ್ಲದ ಕಿರಣ್ ರಿಹ್ಯಾಬಿಲೈಟೇಷನ್ ಸೆಂಟರ್ ಗುರುನಗರ ಮೇರಿ ಹಿಲ್ದಾನಿಲೆಟ್ ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್ ಬೊಕ್ಕ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ AJIMS ದ ಜೊತೆ ಸೇರಿಗಿಡು ಗುರುನಗರದ ಕಿರಣ್ ರಿಹ್ಯಾಬಿಲೈಟೇಷನ್ ಸೆಂಟರ್ ಸೋಮವಾರ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಜಯಾನಂದ ಅಂಚನ್ ಬಿನ್ನಿರ್ನ ಒಟ್ಟು ಸೇರಿಕೆಡು ಕಾರ್ಯಕ್ರಮನು ಉದೀಪನ ಮಲ್ತೆರು. ಮೇಯರ್ ಜಯಾನಂದ ಅಂಚನ್ ಪಾತಿರ್ದು ಇಡೀ ವಿಶ್ವಗೂ ಮಾದರಿ ಆಪನಂಚಿನ ಕಾರ್ಯಕ್ರಮ ಒಂದು ಇಂಚಿನ ಕಾರ್ಯಕ್ರಮ ಮಾತಾ ಕಡೆಟ್ಲ ನಡಪೊಡುಂದು ಪಂಡಿನ ಆರು ಕಾರ್ಯಕ್ರಮ ಸಂಘಟಕರಿಗೆ ಇಡ್ಡೆಪ್ಪು ಬಯಕೀರು. ಇವತ್ತು ನಮ್ಮ ಈ ಪರಿಸರದಲ್ಲಿ ಆಗುವಂತ ಕಾರ್ಯಕ್ರಮ ಭಾರಿ ಒಳ್ಳೆಯ ಕಾರ್ಯಕ್ರಮ. ಇದು ನಮಗೆ ಏನೋ ಇದು ಸಣ್ಣದಂತ ಆಗಿರ್ಬೋದು, ಇದು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗುವಂಥ ಕಾರ್ಯಕ್ರಮ. ಇದನ್ನು ಎಲ್ಲರೂ ಪಾಲಿಸುವಂತಾಗಬೇಕು ಹಾಗೂ ಇದನ್ನು ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಹಮ್ಮಿ ಮಾಡುವಂತಾಗಬೇಕು. ದೇವರಾಜ ಅರಸು ಪ್ರಶಸ್ತಿ ಪಡೆತಿನ ಪಡೀಲ್ದ ಫ್ಯಾಮಿಲಿ ಫಿಸಿಷಿಯನ್ ಡಾಕ್ಟರ್ ಅನ್ನಯ್ಯ ಕುಳಾಲ್ ಉಳ್ತೂರು ಮೇರೆಗೆ AK ನ್ಯೂರೋ ಸೈಕ್ಯಾಟ್ರಿಕ್ ಸೆಂಟರ್ದ ಆಡಳಿತ ನಿರ್ದೇಶಕರು ಡಾಕ್ಟರ್ PK ಕಿರಣ್ ಕುಮಾರ್ ತಮ್ಮನದ ಮರ್ಯಾದೆ ಮಲ್ತೆರು. ಮೇರಿ ಹಿಲ್ದ AK ನ್ಯೂರೋ ಸೈಕ್ಯಾಟ್ರಿ ಬೊಕ್ಕ ಕೌನ್ಸಿಲಿಂಗ್ ಸೆಂಟರ್ಡ್ ಪಾಕ ವರ್ಷಲಿಡಿದ ಸೇವೆ ಸಂದ ಪುನಃ ಡ್ಯಾನ್ಸನ್ ವಾಸರೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ಡಾಕ್ಟರ್ ಅನ್ನಯ್ಯ ಕುಲಾಲ್ ಪಾತೆರ್ದು ತಾನಿತ್ತೆ ಈ ಸ್ಥಿತಿಗೆ ಬರೋಡುಂದಾಂಡ ಅವಕ್ಕೆ ಕಾರಣ ಡಾಕ್ಟರ್ ಕಿರಣ್ ಕುಮಾರ್ ಬೊಕ್ಕ ಡಾಕ್ಟರ್ ರಾಮಚಂದ್ರ ರಾಯರು ತನಕ ತಿಕ್ಕಿನ ದೇವರಾಜ್ ಅರಸು ಪ್ರಶಸ್ತಿದ ಕೀರ್ತಿ ಆಕ್ಲೆಗ್ ಸಂದಡು. ಸಮಾಜದ ಎಡ್ಡೆಪ್ಪುಗಾದ ತಾನು ನಡಪಾಯಿನ ಹೋರಾಟಗೂ ಪಣವುದ ಶಕ್ತಿ ದಿಂಜಾಯಿನ ಆರು ಡಾಕ್ಟರ್ ಕಿರಣ್ ಕುಮಾರ್ ಪಂಡಿನ ಆರು ಮಾನಸಿಕವಾದ ಒಂಜತ್ತೊಂಜಿನ ಮುನ್ನೆಡು ಮಾತೆರೆಗ್ಲ ದೌರ್ಬಲ್ಯ ಒಪ್ಪುಣೊಂದು ಪಂಡೆರು. ನಂಗೇನು ಪ್ರಶಸ್ತಿ ಬಂದಿದೆ, ನನ್ಗೊಬ್ಬರಿಗೋ ಅಥವಾ ನನ್ನ ಜಾತಿಯೋ ನನ್ನ ಸಮಾಜ ಸೇವೆಗೆ ಅಂತಲ್ಲ, ಇದೆಲ್ಲ ಸಾಕಷ್ಟು ಜನರನ್ನು ಕೈ ಜೋಡಿಸ್ತಾರೆ. ಶೆಟ್ರು, ಭಟ್ರು, ಬಿಲ್ಲವರು, ದೇವಾಡಿಗರು, ಜೈನರು. ನನ್ನ ಓದಿಸುವಲ್ಲಿ ವೀರೇಂದ್ರ ಹೆಗಡೆ 5.5 ವರ್ಷ ನಮಗೂ ಸದನದ ಗೊತ್ತುಂಟು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. 5.5 ವರ್ಷ ನಂಗೆ ಪ್ರತಿ ತಿಂಗಳು ಮನೆ ಮಗನಿಗೆ ಸ್ಕಾಲರ್ಶಿಪ್ ಕೊಟ್ಟಾಗ ವೀರೇಂದ್ರ ಹೆಗಡೆ ಅವರು ಸ್ಕಾಲರ್ಶಿಪ್ ಕಳಿಸಿದ್ದಾರೆ ಬ್ಯಾಂಕ್ ಅಕೌಂಟಿಗೆ. ಹಾಗಾಗಿ ಸಾಕಷ್ಟು ಜನ ನಂಗೆ ಹೆಲ್ಪ್ ಮಾಡಿದ್ದಾರೆ. ಹೋರಾಟದಲ್ಲಿಯೂ ಹಾಗೆ 100 ಜನ. ನನ್ನ ಎಲ್ಲ ಹೋರಾಟದ ಹಿಂದಿರುವ ಕೆಲವೊಂದು ಹೋರಾಟಕ್ಕೆ ಆರ್ಥಿಕ ಶಕ್ತಿ ಬೇಕಾಗ್ತದೆ ಸಂಘಟನೆ. ಆವಾಗ ಸದ್ದು ಗದ್ದಲ ಇಲ್ಲದೆ ನಂಗೆಲ್ಲ ಹೆಲ್ಪ್ ಮಾಡಿದ್ರು ಡಾಕ್ಟರ್ ಕಿರಣ್ ಅವರು. ಯಾವುದೇ ವಿಷಯದಾಗ ಹೋರಾಟಕ್ಕೆ ಯಾವುದಾದ್ರೂ ಆರ್ಥಿಕ ಸಂಪನ್ಮೂಲ ಬೇಕಾದ್ರೆ ನಾನು ಫಸ್ಟ್ ಫೋನ್ ಮಾಡೋದು ಕಿರಣ್ ಇಂಚೆ ಉಂಡು ಬರೋದು ಯಾನುಲ್ಲೇ ದಾಯಪೋಡು ನೀರು ಮಲ್ಪಲೆ ಪಾಪದ ಕೆಳಗತ್ತ. ಹಾಗಾಗಿ ಮಾನಸಿಕ ನೆಮ್ಮದಿ ಕೊಡುವ ಕೆಲಸ, ಸಮಾಜದಲ್ಲಿ ಮದ್ದು ಕೊಡುವುದು, ಇಂಜೆಕ್ಷನ್ ಕೊಡುವುದು ಯಾರು ಮಾಡ್ಬೋದು, ಆದರೆ ಮಾನಸಿಕವಾಗಿ ಅವರನ್ನು ಮುಟ್ಟುವುದು, ತಟ್ಟುವ ಕೆಲಸ ಕಿರಣ್ ಕುಮಾರ್ ಒಬ್ಬ ಸೌಮ್ಯ ಪ್ರವೃತ್ತಿಯ ಮಿತ್ರರು. ಯಾರ ಹತ್ರ ಗಲಾಟೆ ಗೌಜಿ ಮಾಡಲ್ಲ. ಪೇಷಂಟೇ ಜೋರು ಮಾಡಿದ್ರು ಇವರು ಕೇಳ್ಕೊಂಡು ಹೋಗ್ತಾರೆ ಅಂತ ಒಂದು ಪ್ರೀತಿಯ ಮನುಷ್ಯ. ಇದು ಸೈಕ್ಯಾಟ್ರಿಗೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ. ವಿಶ್ವದಲ್ಲಿ 99% ಆರ್ ಸೈಕ್ಯಾಟ್ರಿಕ್ ಪೀಪಲ್, ಇನ್ಕ್ಲೂಡಿಂಗ್ ಮೀ. ನಾವೆಲ್ಲರೂ ಮಾನಸಿಕವಾಗಿ ದೌರ್ಬಲ್ಯ ಒಂದಲ್ಲ ಒಂದು ಕಾಲದಲ್ಲಿ ಅವರನ್ನು ಹುಡುಕಿ ಗುರುತಿಸಿ ಅವರಿಗೆ ಸಾಂತ್ವನ ನೀಡುವ ಕೆಲಸ ಸಣ್ಣದಲ್ಲ. ಕುಡ್ಲದ ವೆಲ್ನಾಕ್ ಜಿಲ್ಲಾ ಆಸ್ಪತ್ರೆದ ಯೂರಾಲಜಿಸ್ಟ್ ಡಾಕ್ಟರ್ ಸದಾನಂದ ಪೂಜಾರಿ ಪಾತೆರ್ದು 81 ವರ್ಷ ಪ್ರಾಯದವರಿಯಾಗ 7 ಗಂಟೆದಾತು ಪೊರ್ತು ಸರ್ಜರಿ ಮಲ್ತದ ಬದುಕಾಯಿನ ಕಷ್ಟದ ಬಗೆಟ್ ತೆರಿಪಾದ ಎಂಕ್ಲನ ಕೈಟು ದಾಲ ಉಪ್ಪುಜಿ ಮಾತಾ ದೇವೆರ್ನ ಕೈಟುಂಡು ದೇವೆರ್ನ ದಯ ಇಜ್ಜಿಂಡ ಎಂಕುಲು ದಾಲ ಮಲ್ಪರೆ ಸಾಧ್ಯ ಇಜ್ಜಿ ಇತ್ತೆ 87 ಜನಕ್ಕೂ ಡಯಾಲಿಸಿಸ್ ಮಲ್ಪನ ಯಂತ್ರ ವೆಲ್ನಾಕ್ ಆಸ್ಪತ್ರೆ ಉಂಡು ಪಂಡ ಅವನಂಕ್ ಪೆರ್ಮೆದ ಸಂಗತಿ ಪಂಡೆರು. ನಾವು ದೇವರನ್ನು ಪ್ರಾರ್ಥಿಸಿ ಅವರಿಗೆ ಎಲ್ಲ ಏನಿದೆ ಅಡ್ರಿನಲಿನ್ ಕೊಡುವಂಥದ್ದು ಅಥವಾ ಹಾರ್ಟಿಗೆ ಡೈರೆಕ್ಟ್ ಒಂದು ಇಂಜೆಕ್ಷನ್ ಕೊಡುವಂಥದ್ದು ಇಂಟ್ರಾಕಾರ್ಡಿಯಕ್ ಅಡ್ರಿನಲಿನ್ ಅಂತ ಹೇಳ್ತೇವೆ. CPR ಸ್ಟಾರ್ಟ್ ಮಾಡಿದೆವು, ಶಾಕ್ ಕೊಟ್ಟೆವು. 15 ನಿಮಿಷದ ಸತತ ಪ್ರಯತ್ನದಿಂದ ಅವರು ಮತ್ತೆ ಚೇತರಿಕೆ ಆರಂಭವಾಯಿತು. ನೀವು ನಂಬಲಿಕ್ಕಿಲ್ಲ. ಬೇರೆಯವರಾದರೆ ನಮ್ಮಲ್ಲಿ ಪಕ್ಕದಲ್ಲಿದ್ದರು ಜನರಲ್ ಆಗಿ ಹೇಳ್ತಾರೆ ಅವು ಪೋಂಡು ಅಂತ. ಬಟ್ ನಾವು ಆ ಪ್ರಯತ್ನವನ್ನು ಸತತವಾಗಿ 15 ನಿಮಿಷ ಮಾಡಿ ದೇವರ ಒಂದು ಏನು ದಯ ಇದೆ, ಅವರು ನಿನ್ನೆ ಡಿಸ್ಚಾರ್ಜ್ ಆಗಿ ಹೋದ್ರು. ಸೊ ಈ ರೀತಿಯಾದಂಥ ನಾವೆಲ್ಲ ಏನು ನಾವು ಮಾಡ್ತೇವೆ ಈ ಕೆಲಸದ ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ. ಡಾಕ್ಟರ್ ಕಿರಣ್ ಕುಮಾರ್ ಸಂಪನ್ಮೂಲ ವ್ಯಕ್ತಿಯಾದ ಮಾನಸಿಕ ಸೀಕುಂಡಾಪುನ ಲಕ್ಷಣದ ಬಗೆಟ್ ವಿವರ ಕೊರಿಯರು.
ಇನ್ನೊಂದು ಕಾಯಿಲೆ ನಾವು ಈಗ ತುಂಬಾ ಕಾಣ್ತಾ ಇದ್ದೀವಿ, ಹೈಪೋಕಾಂಡ್ರಿಯಾಸಿಸ್ ಅಂತ. ಕೊರೋನಾ ಆದ್ಮೇಲಂತೂ ಸಿಕ್ಕಾಪಟ್ಟೆ ಜನರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಒಂದು ಸಣ್ಣ ಎದೆನೋವು ಬಂದರೆ ಅದಕ್ಕೆ ICG ಎಲ್ಲ ಮಾಡ್ತಾರೆ, ಎಲ್ಲ ಚೆಕಪ್ ಮಾಡ್ತಾರೆ, ಡಾಕ್ಟರ್ ಏನಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನನಗೇನೋ ತೊಂದರೆ ಇದೆ ಅಂತ ಹೇಳಿ ಇಡೀ ದಿವಸ ಅದರಲ್ಲೇ ಬಳಲ್ತಾ ಇರ್ತಾರೆ. ಮತ್ತೆ ಒಂದು ಹೊಟ್ಟೆ ನೋವು ಬಂದರೆ ಕ್ಯಾನ್ಸರ್ ಆಗಿದೆಯೇನೋ, ತಲೆನೋವು ಆದರೆ ತಲೆಯಲ್ಲಿ ಗೆಡ್ಡೆ ಇದೆಯೇನೋ. ಸೊ ಈ ಥರ ಪದೇ ಪದೇ ಇದ್ದ ಡಾಕ್ಟರ್ಸ್ ಎಲ್ಲ ಹೋಗಿ ಇಡೀ ದಿವಸ ಅವರು ಅದನ್ನೇ ಮಾಡ್ತಾ ಇರ್ತಾರೆ, ಬೇರೆ ಕೆಲಸನೇ ಮಾಡೋದಿಲ್ಲ. ಸೊ ಇದಕ್ಕೆ ಹೈಪೋಕಾಂಡ್ರಿಯಾಸಿಸ್ ಅಂತ ಹೇಳ್ತೀವಿ, ಅನಾರೋಗ್ಯದ ಅಂದರೆ ನನಗೇನೋ ಕಾಯಿಲೆ ಇದೆ ಅಂತ ಒಂದು ಅವರಿಗೆ ಮನಸ್ಸಿದೆ. ಇನ್ನೊಂದು ಸ್ಕಿಜೋಫ್ರೀನಿಯಾ ಅಂತ, ಇದು ದೊಡ್ಡ ಕಾಯಿಲೆ. ಇದರಲ್ಲಿ ಅವರಿಗೆ ಯಾರೋ ಮಾತಾಡಿದಾಗೆ ಕೇಳೋದು, ಅಥವಾ ಯಾರೋ ಬಂದಾಗ ಸಂಶಯ ಪಡೋದು. ಮನೆ ಹತ್ರದ ಏನೋ ನನಗೆ ಮಾಟ ಮಾಡಿದ್ದಾನೆ, ಮನೆ ಹೊರಗಡೆ ಹೋದ್ರೆ ಏನೊಂದು ಲಿಂಬೆ ಹಣ್ಣು ಸಿಕ್ಕಿದ್ರೆ ಇದು ಏನೋ ಮಾಡಿದ್ದಾನೆ, ನನಗೆ ನಾನು ಇಂಪ್ರೂವ್ ಆಗ್ತದೆ, ನನಗೆ ಕೊಲ್ಲಕ್ಕೆ ನೋಡ್ತಾ ಇದ್ದಾನೆ. 4 ಮನೆಯಲ್ಲಿ ಮಾತಾಡ್ತಿದ್ದೆ, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಅವನಿಗೇನು ಮಾಡ್ತೇನೆ ನಾನೀಗ. ಈ ಥರ ಒಂದು ಮನೋಭಾವಗಳು ಇದಕ್ಕೆ ಸ್ಕಿಜೋಫ್ರೀನಿಯಾ ಅಂತ ಹೇಳುತ್ತೆ. ಕೆಲವರು ನೀವು ನೋಡುವುದು ಅವರಷ್ಟಿಗೆ ಮಾತಾಡ್ತಾ ಇರ್ತಾರೆ ತಮ್ಮಷ್ಟಿಗೆ, ಅಂದವಾಗಿ ಹ್ಯಾಲುಸಿನೇಷನ್, ಯಾರೋ ಮಾತಾಡಿದಾಗೆ ಕೇಳ್ತಾರೆ. ಕೆಲವರು ಅವರನ್ನು ಏನೋ ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೋತಾರೆ, ಯಾಕಂದರೆ ಕೆಲವೊಮ್ಮೆ ಯಾರೋ ಮಾತಾಡಿದಾಗ ಆಗ್ತದೆ. ಸೊ ಇದು ಕೂಡ ಒಂದು ಸ್ಕಿಜೋಫ್ರೀನಿಯಾ ಕಾಯಿಲೆಯ ಲಕ್ಷಣಗಳು. ಮತ್ತು ಆತ್ಮಹತ್ಯೆ ಮಾಡೋದು ಕೂಡ ಇದು ಹೆಚ್ಚಾಗಿ ಡಿಪ್ರೆಷನಿಂದ ಬರುವಂಥದ್ದು. ಇದ್ರ ಬಗ್ಗೆ ಸಹ ವಿವರವಾಗಿ ತಿಳಿಸಿದ್ರೆ ಚೆನ್ನಾಗಿ ಓದ್ಬೋದು ನೀವು. ಗುರುನಗರ ಬಿಲ್ಲವ ಸಂಘದ ಗುರುಕಾರ್ಯರು ಕಮಲಾಕ್ಷ ಬಂಗೇರ, ಡಾಕ್ಟರ್ ರೇಷ್ಮಾ ಕಿರಣ್, ಸಂಪನ್ಮೂಲ ವ್ಯಕ್ತಿ ಈಶಾ ಗೌರಿ ಬೊಕ್ಕ, ಗುರುನಗರ ಕೊರಗಜ್ಜ ಸೇವಾ ಸಮಿತಿದ ಗುರುಕಾರ್ಯರು ರಾಜಣ್ಣ ಮೇರನ ಪ್ರತಿನಿಧಿ ಕಾರ್ಯಕ್ರಮಟ್ಟು ಪಾಲ್ಗೊಳ್ಳುತ್ತಿದ್ದರು. ಬಾಲಕೃಷ್ಣ ಪಚ್ಚನಾಡಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ದುಂಬುದ ಬದುಕನ್ನು ನಿರ್ಧಾರ ಮಲ್ಪುನ ಕಾಲಘಟ್ಟ ವಿದ್ಯಾರ್ಥಿ ಜೀವನುಡು ಎತ್ತರಗು ಪೋಡುಂದಾಂಡ ದಿಂಜ ಪ್ರಯತ್ನ ಬೋಡುಂದು ಸೋದೆ ವಾದಿರಾಜ ಮಠತ್ತ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಪಂತೆರು ಕುಂದಾಪುರದ ಅಂಕದ ಕಟ್ಟಡ ನಡತಿನ ಒಡಿಪು ಯಕ್ಷಗಾನ ಕಲಾರಂಗದ ವಿದ್ಯಾಪೋಷಕ್ ಕಾರ್ಯಕ್ರಮ ವಿನಮ್ರ ಸಹಾಯ 2022 ಉದಿಪನ ಮಲ್ತದು ಅರಪಾತಿರಿಯರು. ಯಕ್ಷಗಾನ ಕಲಾರಂಗ ಉಡುಪಿದ ನಿಲಿಟ್ಟು ವಿದ್ಯಾಪೋಷಕ್ ವಿನಮ್ರ ಸಹಾಯ 2022 ಪನ್ಪನ ಕಾರ್ಯಕ್ರಮ ಐತಾರ ಕುಂದಾಪುರದ ಸಹನಾ ಕನ್ವೆನ್ಷನ್ ಸೆಂಟರ್ ಅಂಕದ ಕಟ್ಟಡ ನಡೆತಿಂಡ ಸೋದೆ ವಾದಿರಾಜ ಮಠದ ಶ್ರೀ ವಲ್ಲಭ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮನು ಉದಿಪನ ಮಲ್ತಿರು. ಸ್ವಾಮೀಜಿ ಆಶೀರ್ವಚನ ಕೊಡ್ದು ದುಂಬುದ ಬದುಕನ್ನು ನಿರ್ಧಾರ ಮಲ್ಪನ ಕಾಲಘಟ್ಟ ವಿದ್ಯಾರ್ಥಿ ಜೀವನ ಮಾತಾ ರೀತಿದ ಜನಕುಲು ಬೊಕ್ಕ ಪ್ರಭಾವಲು ಸಮಾಜಡುಪ್ಪುನಗ ನಮ್ಮ ವಾ ಪ್ರಭಾವಗೂ ಸೇರುವ ಪನ್ಪುನವು ಮುಖ್ಯ. ಮಲ್ಲ ಬಂಡೆಕಲ್ಲನ್ನು ಎತ್ತರದ ಪರ್ವತಗೂ ಕೊನೆರೆ ಭಾರಿ ಪ್ರಯತ್ನ ಬೋಡು ಆಂಡ ಅವೇನು ತೀರ್ಥಪಾಡೆರೆ ಭಾರಿ ಸುಲಭ ಅಂಚನೆ ಜೀವನುಡು ಎತ್ತರಗು ಪೋಡುಂದಾಂಡ ದಿಂಜ ಪ್ರಯತ್ನ ಬೋಡುಂದು ವಿದ್ಯಾಪೋಷಕ್ ಪ್ರಯೋಜನದಿತ್ತೊನ್ನ ಬರವು ಕಲ್ಪನಗಳಿಗೂ ಸ್ವಾಮೀಜಿ ಪಂಡಿರು. ಈ ನಮ್ಮ ಮುಂದಿನ ಜೀವನವನ್ನು ನಿರ್ಣಯಿಸುವಂತ ಒಂದು ಘಟ್ಟ ಈ ಒಂದು ನಮ್ಮ ವಿದ್ಯಾರ್ಥಿಗಳ ಈ ಒಂದು ಜೀವನ ಕಾಲ. ಇಂತಹ ಒಂದು ಕಾಲಘಟ್ಟದಲ್ಲಿ ನಮ್ಮ ಜೀವನವನ್ನು ಹೇಗೆ ನಾವು ರೂಪಿಸಿಕೊಳ್ತೇವೆ ಅನ್ನೋದರ ಮೇಲೆ ಮುಂದಿನ ಭವಿಷ್ಯ ಅದು ನಿರ್ಧಾರ ಆಗ್ತದೆ. ಈಗಿನೊಂದು ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳು ಇರ್ತಾರೆ, ಎಲ್ಲ ರೀತಿಯ ಪ್ರಭಾವಗಳು ಇರುತ್ತದೆ. ನಾವು ಯಾವ ಪ್ರಭಾವಕ್ಕೆ ಉಗ್ಗಿಕೊಂಡು ಹೋಗ್ತೇವೆ ಅನ್ನೋದರ ಮೇಲೆ ನಮ್ಮ ಭವಿಷ್ಯ ಅದು ನಿರ್ಧಾರ ಆಗ್ತದೆ. ಶಾಸಕರು ರಘುಪತಿ ಭಟ್ ಪಾತಿರ್ದು ಈತಮಲ್ಲ ಮಟ್ಟುಡು ವಿದ್ಯಾಪೋಷಕ್ ಕಾರ್ಯಕ್ರಮ ಮಲ್ಪರೆ ಕಾರಣಾಯಿನ ದಾನಿಲೆಗ್ ದುಂಬು ಮೆಚ್ಚುಗೆ ತೆರಿಪಾವುಡು. ರಡ್ಡನೇದಾದ ವಿದ್ಯಾಪೋಷಕ್ ಕಾರ್ಯಕ್ರಮ ನಿಕ್ಲು ಅವಕಾಶ ಪಡೆಯಿನೆಕ್ ನಿಕ್ಲೆಗ್ ಮೆಚ್ಚುಗೆ ತೆರಿಪಾವುಡು. ಅಂಚನೆ ನಿಕ್ಲಿನ ಭವಿಷ್ಯದ ಎಡ್ಡೆ ಬೊಬೈಕ್ನ ಈ ಯಕ್ಷಗಾನ ಕಲಾರಂಗದ ಪ್ರತಿಯೊರಿಲ ಪ್ರಯತ್ನ ಬರೊಂದುಪ್ಪನೆಕ್ ಅಕ್ಲೆಗ್ ಮೆಚ್ಚುಗೆ ತೆರಿಪಾವುಡು ಪಂಡಿರು. ಕಲಾರಂಗದ ನಿಬಂಧನೆಗಳೊಂದಿಗೆ ನೀವು ಇದ್ದರೆ ನಿಮಗೆ ಭವಿಷ್ಯದಲ್ಲಿ ಅದರಿಂದ ತುಂಬ ಉಪಯೋಗ ಆಗುತ್ತೆ, ನಿಮ್ಮ ಸ್ವಂತಕ್ಕೆ, ಮತ್ತೇನಕ್ಕಲ್ಲ, ನಿಮ್ಮ ಸ್ವಂತಕ್ಕೆ. ಯಾಕಂದರೆ ಓದಿನಲ್ಲಿ ತುಂಬ ಮಾರ್ಕ್ಸ್ ಬಂದರೆ ಮಾತ್ರ ಪ್ರಯೋಜನ ಅಲ್ಲ, ಅದು ಒಂದು ಭಾಗ, ಅದು ಎ ಪಾರ್ಟ್. ಆದರೆ ಅದಕ್ಕಿಂತ ಜಾಸ್ತಿ ಜೀವನದಲ್ಲಿ ಕಲಿಯುವಿಕೆ ಬಹಳ ಪ್ರಮುಖವಾದಂಥದ್ದು. ಮಾಹೆ ಮಣಿಪಾಲದ ಜತೆ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಗುರುಕಾರ್ಮಿಡ್ ಬಿನ್ನೆರ್ನ ಒಟ್ಟು ಸೇರಿಕೆಡ್ ವಿದ್ಯಾಪೋಷಕ್ ಬರವು ಕಲ್ಪನೆ ಪಣವು ಸಾಯನು ವಿನಮ್ರ ಸಹಾಯ 2022 ತಪ್ಪುದರಡು ಪಟ್ಟಿಯರು. ಅಂಪಲಪಾಡಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ವಿಜಯ್ ಬಳ್ಳಾಲ್, ಕುಂದೇಶ್ವರ ದೇವಸ್ಥಾನದ ಕೃಷ್ಣಾನಂದಾಜ್ ಪಾತ್ರ, ಕೃಷ್ಣಪ್ರಸಾದ್ ಅಡ್ಯಂತಾಯ ಕೊಲ್ಲೂರು, ಆನಂದ ಪಿ ಸುವರ್ಣ, ಸಜಿತ್ ಹೆಗ್ಡೆ ಬ್ರಹ್ಮಾವರ ಇಂಚ ಬಿನ್ನಿರು ಪಾಲ್ದೊಂಡಿರು. ಯಕ್ಷಗಾನ ಕಲಾರಂಗದ ಗುರುಕಾರ್ಯರು ಎಂ ಗಂಗಾಧರ್ ರಾವ್, ಕಾರ್ಯಂತಿರು ಮುರಳಿ ಕಡೆಕಾರ್ ಮುಖ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿತ್ತರು.
ದೇವಸ್ಥಾನದ ಭಕ್ತರಿಗೆ ಸಮವಾದ ಕ್ಷೇತ್ರದ ಕೆದುಟಿತ್ತಿನ ಕಾಸರಗೋಡು ಅನಂತಪುರತ ಮುದಳೆ ಬಬಿಯ ತೀರ್ದುಂಡು ಪಾಕ ವರ್ಷಲಿಡ್ದು ದೇವೇರ್ನ ಮುದಳೆಂದೆ ಪನ್ಪವನ್ನ ದೆಕ್ ದೇವೇರ್ನ ನೈವೇದ್ಯ ನಿಚ್ಚಲದಿ ಹೊಂದಿತ್ತೆರು. ಕಾಸರಗೋಡು ಜಿಲ್ಲೆದ ಅನಂತಪುರದ ಅನಂತ ಪದ್ಮನಾಭ ದೇವಸ್ಥಾನದ ಬಬಿಯ ಪುದರ್ದ ಮುದಳೆ ಜೀವ ಬಿಡ್ತುಂಡು ಪಾಕ ವರ್ಷಲಿಡ್ದು ಅನಂತಪುರ ದೇವಸ್ಥಾನದ ಭಕ್ತರಿಗೆ ತೂಪುನ ಉಮೇದಿತ್ತಿನ ಮುದಳೆ ತೀರ್ದು ಭಕ್ತರಿಗೆ ಬೇಜಾರು ಉಂಡು ಮಲ್ತದುಂಡು ಮಲ್ಲಕ್ ಎದುತ ನಡುಟು ಅನಂತ ಪದ್ಮನಾಭ ದೇವಸ್ಥಾನ ಇತ್ತದು ಸರೋವರ ಕ್ಷೇತ್ರ ಪಣದು ಪುದರ್ ಪಡಿತಿನಿ ಮಾತ್ರ ಅತ್ತು ಆ ಕೆದುಟಿತ್ತಿ ಮುದಳೆನು ದೇವೇರ್ನ ಮುದಳೆಂದೇ ಪನ್ನೊಂದಿತ್ತೆರು ನಿಚ್ಚಲ ಪೂಜೆರ್ದು ಬೊಕ್ಕ ಬಬಿಯ ಮುದಳೆಗ್ ದೇವೇರ್ನ ನೈವೇದ್ಯಾದಿ ಹೊಂದಿತ್ತೆರು. ರಡ್ಡು ಪೊರ್ತು ನಿಚ್ಚಲ ನೈವೇದ್ಯದ ರುಚಿಪತ್ತಿನ ಬಬಿಯ 2 ವರ್ಷ ದುಂಬು ಸುರುತ ಸರ್ತಿ ಮಿತ್ತು ಬತ್ತದು ದೇವಸ್ಥಾನಗೂ ಪೊಗ್ಗುದಿತ್ತಂಡು ಭಕ್ತರಿಗೂ ಆಚರ ಆದಿತ್ತಂಡು. ಮುದಳೆ ಮಾಸ ತಿನ್ಪುನ ಮುರ್ಗ ಆಂಡ ಅನಂತಪುರದ ಬಬಿಯ ಮುದಳೆ ಕಾಯ್ಕಜಿಪು ಸೋತುಲಿನ ತಿನ್ಪುನವು ಆದಿತ್ತಿನವು ಬಾರಿ ವಿಶೇಷ ಆದಿತ್ತಂಡು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಯುವ ವಾಹಿನಿ ಕೇಂದ್ರ ಸಮಿತಿ ದಾನಿಲೆಟ್ ಬೊಕ್ಕ ಬೇಣೂರು ಘಟಕದ ಭಿನ್ನಾದಿಗೇಡು ಕೆಸರಡೊಂಜಿ ದಿನ ಕೆಸರು ಕಂಡ ಗೊಬ್ಬದ ಕೂಟ 2023 3 ಕೋಡಿ ಗ್ರಾಮದ ನೆಲ್ಲಿಗುಡ್ಡೆ ನೋನೊಟ್ಟು ಕಂಡುಡು ನಡೆತಂಡು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಯುವ ವಾಹಿನಿ ಕೇಂದ್ರ ಸಮಿತಿ ದಾನಿಲೆಟ್ ಬೊಕ್ಕ ಬೇಣೂರು ಘಟಕದ ಭಿನ್ನಾದಿಗೇಡು ಕೆಸರಡೊಂಜಿ ದಿನ ಕೆಸರು ಕಂಡ ಗೊಬ್ಬದ ಕೂಟ 2023 3 ಕೋಡಿ ಗ್ರಾಮದ ನೆಲ್ಲಿಗುಡ್ಡೆ ನೋನುಟ್ಟು ಕಂಡುಡು ನಡೆತಂಡು. ಬಾವುಟ ಏರಾದು ಕಂಡಗು ಪೇರು ಬೊಕ್ಕ ಬೊಂಡ ಮೈತದು ಕ್ಷೇತ್ರದ ಸಾನ್ನಿಧ್ಯಲಿನ ದೇವೇರ್ನ ತೀರ್ಥ ಪಾಡದು ಕಂಬಳದ ಏರುಕ್ಲಿನ ಯಜಮಾನಿರು ಬೊಕ್ಕ ಪೂಜೆ ಮಲ್ಪನ ಗಣೇಶ್ ನಾರಾಯಣ್ ಪಂಡಿತ್ 3 ಕೋಡಿ ಕೆಸರು ಕಂಡ ಗೊಬ್ಬದ ಕೂಟ ಉದಿಪನ ಮಲ್ತೆರು. ಸಭಾಲೇಸಿನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಬಿ ಸುನೀಲ್ ಕುಮಾರ್ ಉದಿಪನ ಮಲ್ತೆರು. ಸರಕಾರದ್ದು ಕೃಷಿಕರಿಗಾದ ಉಪ್ಪುನ ಯೋಜನೆಲಿನ ಬಗೆಟ್ ಮಾಹಿತಿ ಕೊರ್ದು ಮಂತ್ರಿ ಸುನೀಲ್ ಕುಮಾರ್ ಪಾತೆರ್ದು ಯುವ ವಾಹಿನಿದ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ತೆರಿಪಾಯಿರು. ಈ ಕಾರ್ಯಕ್ರಮದ ಮುಖಾಂತರ ಆವೋಡು ಉನ್ಪುನಂಚಿತ ಆಲೋಚನೆ ಎಂಕಲ್ಲ ಬಹುಶಃ ಈತ ಮಲ್ಲ ಸಂಖ್ಯೆಡ ಬೈದಿನಂಚಿತ ಇನಿತ ಈ ಸಂಘಟನೆ ತುನಗ ಯುವವಾಹಿನಿದ ಮಹತ ಪದಾಧಿಕಾರಿನ ವಿಶೇಷವಾದ ಚಿತ್ತ ಪ್ರಯತ್ನ ಬಕ ಯುವವಾಹಿನಿದ ಕಾರ್ಯಕ್ರಮ ಎಂಕಲ್ ಮಾತೆಲ್ಲ ಒಟ್ಟಾವಡು ಸಮಾಜದ ಮಹತ ಯುವಕರು ಒಂಜಿ ವೇದಿಕೆದ ಕಾರ್ಯಕ್ರಮಕ್ಕೆ ಬರಡು ಅನ್ಪುನಂಚಿತ್ತ ಒಂಜಿ ವಿಶೇಷವಾದ ಚಿತ್ತ ಪ್ರಯತ್ನ ಈ ಕಾರ್ಯಕ್ರಮದ ಮುಖಾಂತರ ಆತಡೆ ಈ ಕಾರ್ಯಕ್ರಮನ ಸಂಘಟನೆ ಮಂದಿನಂಚಿತ್ತ ಯುವವಾಹಿನಿದ ಮಹತ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸವೆ. ಬೇತೆ ಬೇತೆ ಪಂತುಡು ಗಿಂದಿನಕ್ಲಿಗೆ ಬಯ್ಯಡು ನಡತಿನ ಮುಗಿತಲ ಅಲಿಸಿಡು ಇನಾಮ್ಲೆನ್ ಪಟ್ಟೀರು ಬೇತೆ ಬೇತೆ ಕ್ಷೇತ್ರ ವಲಯಲಿನ ನಾಯಕಿಯರು ಬಿನ್ನಿರಾದ ಪಾಲ್ದೆತ್ತೊಂಡೆರು. ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಉದಯ ಮೀನ್ಮಟ್ಟು ಬೇಣೂರು ಘಟಕದ ಗುರುಕಾರ್ಯರ ಪದಾಧಿಕಾರಿಗಳು ಸದಸ್ಯರು ಪಾಲ್ದೆತ್ತೊಂಡೆರು. ಯುವವಾಹಿನಿ ಸಂಸ್ಥೆ ಬೇಣೂರದ 3 ಕೋಡಿ ಗ್ರಾಮದ ನೆಲ್ಲಿಗುಡ್ಡೆ ನೋನೊಟ್ಟು ಕಂಡೋಡು ನಡಪಾಯಿನ ಕೆಸರಡೊಂಜಿ ದಿನ ಕೆಸರು ಕಂಡ ಗುಬ್ಬದ ಕೂಟೋಡು ಕಂಬಳೋಡು ಸಾಧನೆ ಮಲ್ತಿನ ಎರುಕುಲಾದುಪ್ಪುನ ತಾಟೆ ಬೊಕ ಬೊಟ್ಟಿಮಾರ್ ಎರುಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ಯುವವಾಹಿನಿ ಕೇಂದ್ರ ಸಮಿತಿದ ನೆಲೆಟ್ ಬೊಕ್ಕ ಬೇಣೂರು ಘಟಕದ ಭಿನ್ನಾದಿಗೇಡು 3 ಕೋಡಿ ಗ್ರಾಮದ ನೆಲ್ಲಿಗುಡ್ಡೆ ನೋನುಟ್ಟು ಕಂಡಡು ನಡತಿನ ಕೆಸರು ಕಂಡಡೊಂಜಿ ದಿನ ಗೊಬ್ಬದ ಕೂಟೋಡು ಕಂಬಳದ ಸಾಧನೆ ಮಲ್ತಿನ ಎರುಕುಲಾಯಿನ ತಾಟೆ ಬೊಕ್ಕ ಬೊಟ್ಟಿಮಾರ್ ಎರುಕ್ಲೆಗ್ ಮರ್ಯಾದಿ ತಮ್ಮನ ಮಲ್ತೆರು. ಕಂಬಳದ ಎರುಕುಲು ಪಂತೊಡು ರಿಟೇಕ್ ಕಂಬಳದ ಎರುಕುಲು ಪಂತೊಡು ಗಿಂದ್ಯಂಡ ಎರುತ ಯಜಮಾನರೆಗ್ ತಮ್ಮನ ಮಲ್ಪುನ ಹೆಚ್ಚಾದ ನಡಪುಂಡು ಅಂಡ ಏರುಕ್ಲೆಗ್ ತಮ್ಮನ ಮಲ್ಪುನಕ್ಲು ಬಾರಿ ಅಪರೂಪ ಮುಲ್ಪ ಯುವವಾಹಿನಿ ವಿಶೇಷ ಸಾಧನೆ ಮಲ್ತದಿನ ಏರುಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತದುಂಡು ಒಂದು ಕಂಬಳದ ಅಭಿಮಾನಿಲು ಬೊಕ್ಕ ಜನಕ್ಲೆನ ಮೆಚ್ಚುಗೆಗ್ ಸಂದದುಂಡು. ಬೊಟ್ಟಿಮಾರಿಗೆ ಮದಿಬಾಯಣ ಐತು ಮಲ್ಪುನಂಚಿನ ಅಭೂತಪೂರ್ವ ಸನ್ಮಾನ ಹೊರ ಸೇರ್ದುನಂಚಿನ ಮಾತ ಬಂದಲು ಹೊರ ಗಟ್ಟಿ ಅನಿಂಚಿನ ತಾಟಿ ಇತ್ತಿನಲ್ಪಡ್ದೆ ಗಟ್ಟಿ ಅನಿಂಚಿನ ತಾಟಿ
ಮಾರಿಗೆ ಸನ್ಮಾನ ಮಲ್ಪುನಂಚಿನ ಅಪರೂಪದ ಕ್ಷಣ. ಟೊಯೋಟಾ ಕಾರ್ಲಿನ ಅಧಿಕೃತ ಡೀಲರ್ ಆದುಪ್ಪುನ ಯುನೈಟೆಡ್ ಟೊಯೋಟಾದ ಕುಡ್ಲಾಬೊಕ್ಕ ಒಡಿಪು ಶೋರೂಮ್ಲಿಡ್ ಹೊಸ ಕಾರು ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ಬಿಡುಗಡೆ ಆತಂಡು. ಪಡಿಲಿಡು ಸುದೇಶ್ ಕರುಣಾಕರನ್ ಉದ್ಯಾವರಡು ರವಿ ಕಟಪಾಡಿ ಕಾರು ಬಿಡುಗಡೆ ಮಲ್ತಿರು. ಟೊಯೋಟಾ ಕಾರ್ಲಿನ ಅಧಿಕೃತ ಡೀಲರ್ ಆದುಪ್ಪುನ ಯುನೈಟೆಡ್ ಟೊಯೋಟಾದ ಕುಡ್ಲಾಬೊಕ್ಕ ಒಡಿಪು ಶೋರೂಮ್ಲಿಡ್ ಹೊಸ ಕಾರು ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ಬಿಡುಗಡೆ ಆತಂಡು. ಕುಡ್ಲಾ ಪಡಿಲ್ದ ಯುನೈಟೆಡ್ ಟೊಯೋಟಾ ಶೋರೂಮ್ಡು ಉದ್ಯಮಿ ಕರುಣಾ ಇನ್ಫ್ರಾ ಪ್ರಾಪರ್ಟೀಸ್ ನಿರ್ದೇಶಕಿಯರು ಸುದೀಶ್ ಕರುಣಾಕರನ್ ಹೊಸ ಕಾರು ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬೈಕಿಯರು. ಸಂಸ್ಥೆದ ಡೀಲರ್ ಪ್ರಿನ್ಸಿಪಾಲರು ಆರೂರು ರಾಮಗೋಪಾಲ್ ರಾವ್ ಬೊಕ್ಕ ಸಂಸ್ಥೆದ ಕುಡೋರಿ ಮುಖ್ಯಸ್ಥರು ಪ್ರಭಾಕರ್ ರಾವ್ ಈ ಪೊರ್ತುಡಿತ್ತರು. ಒಡಿಪು ಉದ್ಯಾವರದ ಯುನೈಟೆಡ್ ಟೊಯೋಟಾ ಶೋರೂಮ್ಡು ಸಮಾಜ ಸೇವಾ ಕಾರ್ಯಕರ್ತರು ರವಿ ಕಟಪಾಡಿ ತುಡರ್ ಬೊಲ್ಪು ಪೊತ್ತಾದು ಐದು ಬೊಕ್ಕ ಅರ್ಬನ್ ಕ್ರೂಸರ್ ಹೈ ರೈಡರ್ ಕಾರನ್ನು ಬಿಡುಗಡೆ ಮಲ್ತಿರು. ಆರೂರು ರಾಮಗೋಪಾಲ್ ರಾವ್ ಈ ಪೊರ್ತುಡು ಪಾಲ್ದಿತ್ತೊಂದಿತ್ತಿರು. ಹೊಸ ಕಾರು ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ಹೈಬ್ರಿಡ್ ಕಾರ ಅದುಂಡು. ಬ್ಯಾಟರಿ ಬೊಕ್ಕ ಪೆಟ್ರೋಲು ಚಾಲನೆದ ಈ ಗಾಡಿ ಹೆಚ್ಚ ಮೈಲೇಜ್ ಕೊರ್ಪುಂಡು. ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಎಲೆಕ್ಟ್ರಾನಿಕ್ ಕಾರು ಉಂದು ಆದಿತ್ತದು. ಇಂದೆಟ್ಟು ಎಲೆಕ್ಟ್ರಿಕ್ ಮೋಟಾರ್ ಬೊಕ್ಕ ಗ್ಯಾಸೋಲಿನ್ ಇಂಜಿನ್ ಸ್ವಿಚ್ ಆವೊಂದುಪ್ಪುಡು. ಐದು ಹೆಚ್ಚ ಮೈಲೇಜ್ ಸಿಕ್ಕುಂಡು. ಸನ್ ರೂಫ್, ವೈರ್ಲೆಸ್ ಚಾರ್ಜರ್, 360° ಕ್ಯಾಮೆರಾ ಸೌಕರ್ಯ ಇಂದೆಟ್ಟುಂಡು. ಗಾಡಿಲಿನ ಸೇಲ್ಸ್, ಸರ್ವಿಸ್, ಎಕ್ಸ್ಚೇಂಜ್ ಇಂಚಿತ್ತಿ ಮಾತ ಸವಲತ್ತು ಸೇವೆ ಮಾತ ಒಂದೇ ಕಡಿಟ್ಟು ಮಾತ ಶೋರೂಮ್ಲಿಡ್ಲ ತಿಕ್ಕುನಂಚ ವ್ಯವಸ್ಥೆ ಮಲ್ಸಿದಿರು. ಶ್ರೀ ಕಟೀಲು ಪ್ರತಿಷ್ಠಾನ ಕಟೀಲು ಮೊಕ್ಲೇನ ನಿಲೆಟ್ಟು ಭರತನಾಟ್ಯ ಸಂಗೀತ ನಾಟಕ ಸಂಭ್ರಮೋತ್ಸವ ತಮ್ಮನ ಗುರುವಂದನೆ ಲೇಸ್ ಕಟೀಲು ಸರಸ್ವತಿ ಸದನೋಡು ಐತಾರ ನಡೆತಂಡು. ಬೇದ್ರದ ಶಾಸಕರು ಮನತ ಕೋಟ್ಯಾನ್ ತುಡರ್ ಪೊತ್ತಾದ ಕಾರ್ಯಕ್ರಮ ಉದೀಪನ ಮಲ್ತಿರು. ಶ್ರೀ ಕಟೀಲು ಪ್ರತಿಷ್ಠಾನ ಕಟೀಲು ಮೊಕ್ಲಿನಾನಿಲಿಟ್ಟು ಭರತನಾಟ್ಯ ಸಂಗೀತ ನಾಟಕ ಸಂಭ್ರಮೋತ್ಸವ ತಮ್ಮನ ಗುರುವಂದನೆ ಲೇಸ್ ಕಟೀಲು ಸರಸ್ವತಿ ಸದನಡು ಐತಾರ ನಡೆತಂಡು. ಬೆದ್ರದ ಶಾಸಕರು ಮನತ ಕೋಟ್ಯಾನ್ ತುಡರ್ ಪೊತ್ತಾದ ಕಾರ್ಯಕ್ರಮ ಉದೀಪನ ಮಲ್ತಿರು. ಕಟೀಲ ದೇವಸ್ಥಾನದ ಮುಕ್ತೇಶ್ವರರು ವಾಸುದೇವ ಆಶ್ರಣ್ಣ ಆಶೀರ್ವಚನ ಕೊರಿಯರು. ನಾವು ಕಟೀಲಿನ ಅಭಿವೃದ್ಧಿಗಾಗಿ ಹಲವು ರೀತಿಯಿಂದ ಪ್ರಯತ್ನಿಸುತ್ತಿದ್ದೇವೆ. ದೇವಳದಲ್ಲಿಯೂ ಹಾಗೂ ಊರಿನಲ್ಲಿಯೂ ಹಾಗೂ ದೇವರ ಭಕ್ತರು ಕೂಡ ಇದಕ್ಕೆ ಬೇಕಾದಂತಹ ಸಹಾಯವನ್ನು ಸಹಕಾರವನ್ನು ಕೊಟ್ಟು ಕಟೀಲಿನ ಅಭಿವೃದ್ಧಿಗೆ ಎಷ್ಟು ಪ್ರಯತ್ನಪಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗಿಲ್ಲ. ಈ ಕಟೀಲಿನ ಮುಂಭಾಗದ ಜಾಗಕ್ಕೆ ಕೊಟ್ಟಂತಹ ಸಹಕಾರ ನಾವು ಎಲ್ಲೂ ಅವಿಸ್ಮರಣೀಯ. ಎಲ್ಲರೂ ಇದಕ್ಕೆ ನಾವು ತಲೆ ಬಾಗಲೇಬೇಕಾದ್ದು. ಈ ಜಾಗ ಆಗುವುದಕ್ಕೆ ವರ್ಷಾನುಗಟ್ಟಲೆ ಬೇಕಿದ್ದರೂ ದೇವರ ಒಂದು ಅನುಗ್ರಹದಿಂದ ಕೇವಲ ಒಂದು 22-33 ದಿವಸಗಳಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವದ ಉಗ್ರಾಣಕ್ಕೆ ಬೇಕಾದಷ್ಟು ಜಾಗವನ್ನು ದೇವರು ಸಂಪಾದಿಸಿದ್ದಾರೆ. ಇದಕ್ಕೆ ಕಾರಣ ಕಟೀಲಿನ ಭಕ್ತರು ಅಂತ ಹೇಳಿದರೆ ನಾವು ಏನೂ ವಿಶೇಷವಿಲ್ಲ. ಆದರೂ ಇಂತಹ ಕರ್ತವ್ಯಗಳು ದೇವರು ನಮಗೆ ಕೈಗೂಡಿಸಿಕೊಟ್ಟಾಗ ಅದರೊಟ್ಟಿಗೆ ನಾವು ಕಲೆಯು ಅಭಿವೃದ್ಧಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಉಮಾನತ ಕೋಟ್ಯಾನ್ ಪಾತಿರ್ದು ಸಮಾಜದ ಮಾತಿರ್ಲ ಸಂಗೀತ ಭರತನಾಟ್ಯ ಕಲ್ಪೊಡು ಬಡವರಿಗಳ ಕಲ್ಪನ ಅವಕಾಶ ತಿಕ್ಕೊಡು ಪನ್ಪುನ ಉದ್ದೇಶಡು ಕಟೀಲು ಪ್ರತಿಷ್ಠಾನ ಕಾರ್ಯ ಮಲ್ತೊಂದುಪ್ಪುನವು ಮೆಚ್ಚುಗೆದ ಸಂಗತಿಯಿಂದ ಪಂಡಿರು. ಕಟ್ಟ ಕಡೆಯ ವ್ಯಕ್ತಿಯು ತನ್ನಲ್ಲಿರುವಂತಹ ಪ್ರತಿಭೆಗೆ ಒಂದು ಅವಕಾಶವನ್ನು ಕಂಡುಕೊಳ್ಳಬೇಕೆಂಬ ದೃಷ್ಟಿಯಿಂದ ಹುಟ್ಟಿಕೊಂಡಂಥ ಈ ಸಂಸ್ಥೆ ಯಾರು ಬೇಕಾದರೂ ಇಲ್ಲಿ ಬಂದು ಭರತನಾಟ್ಯ, ಸಂಗೀತ, ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳನ್ನು ತಾವು ಕಲಿತುಕೊಳ್ಬಹುದು ಎಂಬ ಒಂದು ವಿಶ್ವಾಸದಿಂದ ಇಲ್ಲಿ ಬಂದಾಗ ಈ ಪ್ರತಿಷ್ಠಾನ ನಿಮಗೆ ಅಂತ ಒಂದು ಅವಕಾಶವನ್ನು ಮಾಡಿಕೊಟ್ಟು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರ ತೆಗೆದು
ಇಡೀ ಸಮಾಜಕ್ಕೆ ನಿಮ್ಮ ಪ್ರತಿಭೆಯನ್ನು ತೋರಿಸುವಂತ ಅಭಿವ್ಯಕ್ತಗೊಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂತ ಈ ಒಂದು ಪ್ರತಿಷ್ಠಾನಕ್ಕೆ ಇಡೀ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರಿಗ್ ಪ್ರತಿಷ್ಠಾನದ ನಿಲ್ಲಿಟ್ಟು ತಮ್ಮನದ ಮರ್ಯಾದೆ ಮಲ್ತಿರು. ರಾಜೇಂದ್ರ ಕುಮಾರ್ ಪಾತೆರ್ದು ಕಟೀಲ್ ಪ್ರತಿಷ್ಠಾನಗೂ ಎಡ್ಡೆಪ್ಪು ಬೈಕೀರು. ಇವತ್ತು ಮುಖ್ಯವಾಗಿ ನಾವು ಇಲ್ಲಿ ಸೇರಿರುವಂತಹದ್ದು ಆ ಮಕ್ಕಳ ಒಂದು ಭರತನಾಟ್ಯ, ಅವರ ಕಲೆಯನ್ನು ನೋಡೋದಕ್ಕೋಸ್ಕರ ಅವರು ತಯಾರಾಗಿ ಕೂತ್ಕೊಂಡಿದ್ದಾರೆ. ಅವರ ಪೋಷಕರು ಕೂಡ ಕೆಳಗೆ ಅವರ ಪ್ರತಿಭೆಯನ್ನು ಕಾಣಲಿಕ್ಕೆ ಕೂತ್ಕೊಂಡಿದ್ದಾರೆ. ನಾನು ಹೇಳೋದು ಇಷ್ಟೇ, ಇವತ್ತು ಏನು ನನಗೆ ಸನ್ಮಾನ ಅನಂತ ಪದ್ಮನಾಭ ಅಸರಣ್ರವರು ಕರೆದು ಮಾಡಿಸಿದ್ದಾರೆ, ಅದು ದುರ್ಗಾ ಪರಮೇಶ್ವರಿ ದೇವರ ಆಶೀರ್ವಾದ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ನಾನು ಯಾವಾಗಲೂ ಈ ಕಡೆ ಬಂದಾಗ ಕಟೀಲ್ ದುರ್ಗಾ ಪರಮೇಶ್ವರಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತೀನಿ. ಇವತ್ತು ಸ್ವತಃ ಅವರ ಆಶೀರ್ವಾದವೇ ನನಗೆ ಸಿಕ್ಕುವಂತೆ ಹಸರಣ್ಣವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ ಗುರ್ಕಾರ್ಮಿ ವಹಿಸಿದ್ದರು. ಸಂಗೀತ ಕೃತಿಕಾರ್ಯರು ವಿದ್ವಾನ್ ಎಂ ನಾರಾಯಣ, ಸಂಗೀತ ಭಜನೆ ಕಲ್ಪಾವನ ಅರುಣಾ ರಾವ್ ಕಟೀಲ್, ಭರತನಾಟ್ಯ ಕಲ್ಪಾವನ ಶ್ರಾವ್ಯ ಮಕ್ಕಳಿಗೂ ಗುರುವಂದನೆ ಸಂದಾಯಿರು. ಕಲಾ ಸಂಘಟಕರು ಶ್ರೀಧರ್ ಹುಳ್ಳ ಬೊಕ್ಕ ವಿದೂಷಿ ಪ್ರತಿಮಾ ಶ್ರೀಧರ್ ಹುಳ್ಳ ಮಕ್ಕಳಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಕಟೀಲ್ ಪ್ರತಿಷ್ಠಾನದ ಗುರ್ಕಾರ್ಯರು ಅನಂತ ಪದ್ಮನಾಭ ಆಸರಣ್ಣ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು. ಜಾಗತಿಕ ಬಂಟ ಪ್ರತಿಷ್ಠಾನದ ನಿಲಿಟ್ಟು 2021-2022ನೇ ಸಾಲದ 26ನೇ ವರ್ಷದ ಮಹಾಸಭೆ ಕುಡ್ಲದ ಬನ್ಸ್ ಹಾಸ್ಟೆಲ್ ಮಾರ್ಗದ ಎಜೆ ಗ್ರ್ಯಾಂಡ್ ಹೋಟೆಲ್ಡ್ ಎಜೆ ಸಮೂಹ ಸಂಸ್ಥೆಯ ಗುರ್ಕಾರ್ಯರು ಎಜೆ ಶೆಟ್ಟಿ ಗುರ್ಕಾರ್ಮಿಡ ನಡೆತಲು. ಜಾಗತಿಕ ಬಂಟ ಪ್ರತಿಷ್ಠಾನದ ನಿಲಿಟ್ಟು 2021-2022ನೇ ಸಾಲದ 26ನೇ ವರ್ಷದ ಮಹಾಸಭೆ ಕುಡ್ಲದ ಬನ್ಸ್ ಹಾಸ್ಟೆಲ್ ಮಾರ್ಗದ ಎಜೆ ಗ್ರ್ಯಾಂಡ್ ಹೋಟೆಲ್ಡ್ ಎಜೆ ಸಮೂಹ ಸಂಸ್ಥೆಯ ಗುರ್ಕಾರ್ಯರು ಎಜೆ ಶೆಟ್ಟಿ ಗುರ್ಕಾರ್ಮಿಡ ನಡೆತಲು. ಪ್ರತಿಷ್ಠಾನಡು 700 ಹೆಚ್ಚು ಜನ ಸದಸ್ಯರುಳ್ಳಿರು. ಮೊಕ್ಲಿನ್ ಮಾತಾ ಸಾಯಡು ಎಂಕುಲು ಇತ್ತೆ ಬಡವಿರ್ನ ಕಣ್ಣನೀರು ಒಚ್ಚುನ ಕೆಲಸ ಮಲ್ಪುನವು ಸಮಾಜಗೂ ಕೊರ್ಪುನ ಮರ್ಯಾದೆಯಿಂದ ಎಜೆ ಶೆಟ್ಟಿ ಪಂಡಿರು. ದತ್ತಿನಿ ದಿಡ್ದು ವಿದ್ಯಾರ್ಥಿ ವೇತನ ಪಟ್ಟಿಯರು. If at all he is in the Forbes list of eminent persons in our country, it is because of this great character. We are indeed proud of you as a large area of Bunch. Bunch, as you said, right from the days immemorial, as Patels, as Guttigaru, or any leaders, we have shown leadership. And it was fascinating to see both the Miss World and the Miss Universe being represented by Bunch, which no other community in the world has come in. So that inspiration came from moving into that home, and also it happened to be on the 25th year of my birthday of my son. We thought that we are so happy moving to this house, how about sharing our joy with the other people from our community who may need a shelter like this in their life. So that was what is driven. ಶೈಕ್ಷಣಿಕ ಕ್ಷೇತ್ರಡು ಸಾಧನೆ ಮಲ್ತಿನ ಕುಮಾರಿ ಮಂದಾರ ಪಿ ಶೆಟ್ಟಿ, ದರ್ಶನ್ ಶೆಟ್ಟಿ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕುಡ್ಲದ ಗುರ್ಕಾರ್ಯರು, ಶಾಂತರಾಮ ಶೆಟ್ಟಿ, ಕುಡ್ಲ ವಕೀಲರ ಸಂಘದ ಗುರ್ಕಾರ್ಯರು, ಪೃಥ್ವಿರಾಜ್ ರೈ, ಹಿರಿಯ ವಾರ್ತಾಮಾನಿ ಪಿಬಿ ಹರಿಪ್ರಸಾದ್ ರೈ, ಆಟದ ಕಲಾವಿದರು ಕಂದಾವರ ರಘುರಾಮ್ ಶೆಟ್ಟಿ ಮೊಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರು. ಮುಂಬೈದ ಉದ್ಯಮಿ ಶಶಿಕಿರಣ್ ಶೆಟ್ಟಿ ದಾನಮಲ್ತಿನ 17 ಇಲ್ಲಲೆನ ತರ್ಕೊಲನು ಈ ಪುರ್ತುಡು ಕೈಪಗತದ ಎಮಿನೆಂಟ್ ಬಂಟ್ ಪರ್ಸನಾಲಿಟಿ ಅವಾರ್ಡ್ ಕೊರ್ದು ಮರ್ಯಾದೆ ಮಲ್ತಿಲು. ಪೋಷಕರು ಡಾಕ್ಟರ್ ಬಿಆರ್ ಶೆಟ್ಟಿ, ಕಾರ್ಯಂತರ ಸುಧೀರ್ ಕುಮಾರ್ ಶೆಟ್ಟಿ, ಒತ್ತು ಗುರ್ಕಾರ್ಯ ಗೀತಾ ಶೆಟ್ಟಿ, ಒತ್ತು ಗುರ್ಕಾರ್ಯರು ಕುಶಲ್ ಎಸ್ ಹೆಗ್ಡೆ.
ஆழ்வா ಶಿಕ್ಷಣ ಪ್ರತಿಷ್ಠಾನದ ನಿಲಿಟ್ಟು ಅಕ್ಟೋಬರ್ 14-17 ಬೆದ್ರದ ವಿದ್ಯಾಗಿರಿಟ್ಟು ಆಳ್ವಾಸ್ ಪ್ರಗತಿ 2022 ಮಾಮಲ್ಲ ಉದ್ಯೋಗ ಮೇಳ ನಡಪೆರಂಡು. ಈ ಬಗೆಟ್ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ ಕುಡ್ಲದ ಪತ್ರಿಕಾ ಭವನೋಡು ಮಾಹಿತಿ ಕೊಡ್ತಿರು. ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೇರು ಸೋಮವಾರ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿಗೋಷ್ಠಿ ಪಾತಿರ್ದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ನಿಲಿಟ್ಟು ಅಕ್ಟೋಬರ್ 14-17 ಬೆದ್ರದ ವಿದ್ಯಾಗಿರಿಟ್ಟು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ನಡಪೆರೆಯಿತದು. ಇಂದೆಕ್ 200 ಹೆಚ್ಚ ಕಂಪನಿಲು ಪುದರ್ ಕೊರ್ತ 12,518 ಬೇತೆ ಬೇತೆ ಬೇಲೆಲು ಉಂಡು ಎಂದು ಪಂಡೆರು. 14 ಕಾರಣೆ ಒಂಬರೇಕ್ ಸಂಸದರು ನಳಿನ್ ಕುಮಾರ್ ಕಟೀಲ್ ಪದ್ರಾಡನೆ ಆವೃತ್ತಿದ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿನ ಉದಿಪನ ಮಲ್ಪೇರು. ಶಾಸಕರು ಮನಾಥ್ ಕೋಟ್ಯಾನ್ ಗುರುಕಾರ್ಮಿ ವಹಿಸುವಿರುಂದು ಮೋಹನ್ ಆಳ್ವಾ ತೆರಿಪಾಯರು. ದಕ್ಷಿಣ ಜಿಲ್ಲೆಯ ಎಲ್ಲ ಚುನಾಯಿತ ವಿಧಾನಸಭಾ ಸದಸ್ಯರು ಕೂಡ ಅಲ್ಲಿದ್ದುಕೊಂಡು ಮುಲ್ಕಿ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮನಾಥ್ ಕೋಟ್ಯಾನ್ರು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರು ಮತ್ತು ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಕಲಾ, ವಾಣಿಜ್ಯ ಹಾಗೂ ಮ್ಯಾನೇಜ್ಮೆಂಟ್, ಬೇಸಿಕ್ ಸೈನ್ಸ್, ನರ್ಸಿಂಗ್, ITI, ಡಿಪ್ಲೊಮೊ, PUC, SLC ಹಾಗೂ ಇತರ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಕೂಡ ಉದ್ಯೋಗವನ್ನು ಕಲ್ಪಿಸುವಂಥ ಬಹಳ ದೊಡ್ಡ ಕೆಲಸವಾಗ್ತದೆ. 200ಕ್ಕೂ ಮಿಕ್ಕಿದಂಥ ಕಂಪನಿಗಳು ಈಗಾಗಲೇ ನೋಂದಾಯಿಸಿಕೊಂಡಿದೆ. 12,518 ಅಧಿಕ ವಿಪುಲವಾದಂಥ ಉದ್ಯೋಗದ ಅವಕಾಶಗಳನ್ನು ಈಗಾಗಲೇ ಅವರು ನಮಗೆ ತಿಳಿಸಿದ್ದಾರೆ. ನಮ್ಮ ಇಡೀ ಉದ್ಯೋಗ ಮೇಳ ಉಚಿತವಾಗಿರುವುದು. ಆಳ್ವಾ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ವಿವೇಕ್ ಆಳ್ವಾ, ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಹೆಡ್ ಸುಶಾಂತ್ ಅನಿಲ್ ಲೋಬೋ, ಪ್ರಸಾದ್ ಬೊಕ್ಕ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಟೇಟ್ ಕಮಿಷನರ್ PGR ಸಿಂಧಿಯಾ ಸುದ್ದಿ ಕೊಟ್ಟೊಡಿತ್ತೇರು. ಶ್ರೀ ಕಟೀಲು ಪ್ರತಿಷ್ಠಾನ ಕಟೀಲು ಮೊಕ್ಕಲು ಕಟೀಲು ಸರಸ್ವತಿ ಸದನೋಡು ನಡಪಾಯಿನ ಭರತನಾಟ್ಯ ಸಂಗೀತ ನಾಟಕ ಸಂಭ್ರಮೋತ್ಸವ ತಮ್ಮನ ಗುರುವಂದನೆ ಕಾರ್ಯಕ್ರಮಟ್ಟು ಪ್ರತಿಷ್ಠಾನದ ಕಲ್ಪನಾ ಕೇಂದ್ರದ ಜೋಕ್ಲೆರ್ದು ಭರತನಾಟ್ಯ ಸಂಗೀತ ಬೊಕ್ಕ ಕಟೀಲು ಬರೋ ಸಂಸ್ಥೆನ ಜೋಕ್ಲೆರ್ದು ಪಂಚವಟ್ಟಿ ಬೊಕ್ಕ ಏಕಲವ್ಯ ನಾಟಕ ಪ್ರದರ್ಶನ ಆದಿತ್ತಂಡು ಐತ ಒಂದಿ ಪೊರ್ಲು ಕ್ಯಾಮರಾ ಕಣ್ಣಿಡ್ದು ಇತ್ತ ನಿಕ್ಲೇನ ಕಣ್ಣದುಂಬುಗು. ಕುಲೆ ಸಾರೋ ಪಾಡಿನ ನಾಡಿಯೇ ತರ ತರ ಧರ್ಮೋದ ದೇವನ ಭೂಮಿಯೇ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ಸ್ವಾಮಿ ಗಳಿರೆಂಬ ಗೆಜ್ಜೆಲಿ ನಲಿಯುತ್ತ ತೋಳನ್ನಾಡೈ ಮಾಗಾಯಿಗಳ ನಿಟ್ಟ ತೋಳನ್ನಾಡೈ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು. ನಮೋ ನಮೋ ದುರ್ಗೆ ನಮೋ ನಮೋ ದುರ್ಗೆ ನಮೋ ನಮೋ ದುರ್ಗೆ. आई पूनम की जानी रात से रचे कृष्ण कान्हा मंदिर भगु तांत सुरमंडल की सुरवाद वेणुवादरे अमृत कुंडल
ఇడగు ఇనిత నమ్మ కుడ్ల తుಳು వార్తెలు ముగిండు నన్నేలైతే పొర్తుగు నమ్మ కుడ్ల తుಳು వార్తెలు సొల్మెలు